ಕೊರೋನಾಗೂ ಉಚಿತವಾದ ಚಿಕಿತ್ಸೆ ಕೊರೊಂದುಲ್ಲೇರು ಪಂಪಿನ ಬಗೆಟ್ ಜನಕ್ಲೆಗೂ ಗೊಂದಲ ಉಂಡು. ಜಿಲ್ಲಾಡಳಿತ ಬೊಕ್ಕ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಗೆಟ್ ಸ್ಪಷ್ಟೀಕರಣ ಕೊರಡು. ಗುರುವಾರದ ಬೊಕ್ಕದ ಲಾಕ್ಡೌನ್ಗೂ ವಿರೋಧ ಪಕ್ಷವಾದ ಎಂಕುಲು ಮಾತ ಸಹಕಾರ ಕೊರ್ಪ. ಜನಸಾಮಾನ್ಯರೆಲ್ಲ ಈ ಲಾಕ್ಡೌನ್ದ ಯಶಸ್ಸಿಗೆ ಸಹಕಾರ ಕೊರಡು ಕೈ ಜೋಡಿಸಾವಡು. ರಾಜ್ಯ ಸರ್ಕಾರ ಕೊರೋನಾ ವೈರಸ್ ನಿಯಂತ್ರಣ ಮನ್ಪರೆ ಒವೇ ರೀತಿಯ ವಿಶೇಷ ಕಾರ್ಯಕ್ರಮವನ್ನು ಕೈಗೊಂಡಿಜ್ಜಿ. ಬೆಂಗಳೂರು ಆಯ್ಲೆಕ್ಕನೆ ದುಂಬಾಗ ಬೇತೆ ಜಿಲ್ಲೆಯೆಲ್ಲ ಆವಂದಿ ಲೆಕ್ಕ ತೂವನೊಡಾತನು. ಅಂಚನೆ ಸದನಡು ಚರ್ಚೆ ಮನ್ಪಂದೆ ಭೂ ಸುಧಾರಣೆ ಕಾಯ್ದೆಯನ್ನು ಕಂತಿನವು ಜನಪರ ಸರ್ಕಾರದ ಧೋರಣೆ ಆಯ್ತು. ಇಂದು ಜನವಿರೋಧಿ ಕೆಲಸ ಆತನು. ಇಂದರ್ದ ಹತ್ರ ದುಂಬಾಗ ಉಳ್ಳವನೇ ಭೂಮಿಯ ಒಡೆಯ ಪಂಪಿ ಲೆಕ್ಕ ಆವು ಅಂಚಾದು ಬಂಡವಾಳ ಶಾಹಿಲೆಗೆ ಪ್ರಯೋಜನ ಆಪುನು ಪಂಡದು ಶಾಸಕರು ಶ್ರೀ UT ಖಾದರ್ ಸುದ್ದಿಗೋಷ್ಠಿಡು ಸರ್ಕಾರದ ರೀತಿ ನೀತಿದ ಬಗೆಟ್ ಪರಾಮರ್ಶದ ಪಾತ್ರ ಬಂತೇರು. ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಉಚಿತ ಚಿಕಿತ್ಸೆಗೆ ಆಧಾರ್ ಗುರುತಿನ ಚೀಟಿ ಇದ್ದರೆ ಸಾಕೆಂಬ ಮಾತನ್ನು ಹೇಳಿದ್ದಾರೆ. ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲಲ್ಲಿ ಮತ್ತು ಉಚಿತ ಸೇವೆ ಅಂತ ಕೂಡ ನಾನು ನೋಡಿದ್ದೇನೆ. ಆದರೆ ಇದನ್ನು ಸ್ಪಷ್ಟ ರೀತಿಯಲ್ಲಿ ಸ್ಪಷ್ಟೀಕರಣ ಕೊಡಬೇಕಂತ ಹೇಳಿ ನಾನು ಇವತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೋಆರ್ಡಿನೇಷನ್ ನಾನು ಕೇಳಿಕೊಂಡಿದ್ದೇನೆ. ಯಾಕಂತ ಹೇಳಿದರೆ ಜನರು ಇವತ್ತು ತಪ್ಪು ಅಭಿಪ್ರಾಯ ಇವತ್ತು ಬಂದು ಮಿಟ್ಟಿದ್ದಾರೆ. ಎಲ್ಲ ಉಚಿತ ಅಂತೇಳಿ ನೇರವಾಗಿ ಎಲ್ಲವೂ ಕೂಡ ಉಚಿತ ಇಲ್ಲ ಈಗಿನ ಆದೇಶ ಪ್ರಕಾರ. ಯಾಕಿದು ಗೊಂದಲ ಆಗಬಾರ್ದು ಜನರಿಗೆ. ನಂಬರ್ 1, ನನ್ನ ಬೇಡಿಕೆ ಜಿಲ್ಲಾ ಸಚಿವರು ಮತ್ತು ರಾಜ್ಯ ಸರ್ಕಾರ ಹತ್ರ ಕೋವಿಡ್ ರೋಗಗಳಿಗೆ, ಕೋವಿಡ್ ಪೀಡಿತರಿಗೆ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆ ನಿಮ್ಮೇನು ಸ್ಕೀಮ್ ಇದೆ ಅದರಿಗೆ ನೀವು ಆಧಾರ್ ಕಾರ್ಡ್ ಕೂಡ ಕೇಳಬಾರ್ದು. ಆಧಾರ್ ಕಾರ್ಡ್ ಕೂಡ ಬೇಡ. ಯಾಕೆಂದರೆ ಕೋವಿಡ್ ಪೀಡಿತರು ಇವತ್ತು 10 ತಿಂಗಳ ಮಕ್ಕಳಿಗೆ ಕೂಡ ಬಂದಿದೆ, 4 ವರ್ಷದ ಮಕ್ಕಳಿಗೆ ಕೂಡ ಬಂದಿದೆ, ಕೆಲವರು ಆಧಾರ್ ಕಾರ್ಡ್ ಇಲ್ಲದವ್ರಿಗೆ ಕೂಡ ಇವತ್ತು ಬಂದಿದೆ. ಹಾಗಾದರೆ ಅವ್ರೇನು ಮಾಡಬೇಕು ಆ ಕಾಲಘಟ್ಟದಲ್ಲಿ? ಆದ ಕಾರಣ ಈ ಕೋವಿಡ್ ಪೀಡಿತರಿಗೆ ಯಾವ ದಾಖಲೆ ಆಧಾರ್ ಕಾರ್ಡ್ ಬೇಕಂತಿಲ್ಲ. ಯಾವುದಾದ್ರು ಒಂದು ದಾಖಲೆ, ಉದಾಹರಣೆಗೆ ಮಕ್ಕಳಿಗೆ ತಾಯಿ ಕಾರ್ಡ್ ಇದ್ರೆ ಸಾಕು, ತಾಯಿಯ ಒಂದು ಕಾರ್ಡ್ ಇದ್ರೆ ಸಾಕು, ಅದು ಹೆಂಡತಿಗೆ ಆದ ಗಂಡನೊಂದು ಆಧಾರ್ ಶೀಟ್ ಇದ್ರೆ ಸಾಕು. ಒಟ್ಟಾರೆಯಾಗಿ ಅವರು ದೇಶದ ಪ್ರಜೆ ಆಗಿದ್ರೆ, ಊರಲ್ಲಿ ನೆಲೆಸಿದ್ರೆ ಅಂಥವರಿಗೆ ಈ ಒಂದು ಟ್ರೀಟ್ಮೆಂಟ್ ಕೊಡೋ ವ್ಯವಸ್ಥೆ ಸರ್ಕಾರ ಮಾಡಬೇಕು. ನಂಬರ್ 1. ನಂಬರ್ 2 ಏನಿದೆ, ನಾನೀಗ ಕೇಳಿದಾಗೆ ನೇರವಾಗಿ ಖಾಸಗಿ ಆಸ್ಪತ್ರೆ ಹೋದರೆ ಫ್ರೀ ಚಿಕಿತ್ಸೆ ಇಲ್ಲ. ನೇರವಾಗಿ ಹೋದರೆ ಫ್ರೀ ಚಿಕಿತ್ಸೆ ಇಲ್ಲ. ಈಗಿರುವ ಕಾನೂನು ಪ್ರಕಾರ, ರೂಲ್ಸ್ ನಿಯಮ ಪ್ರಕಾರ ಯಾರಿಗಾದ ಇವತ್ತು ಕೊರೋನಾ ಪೀಡಿತರಾಗಿದ್ದು ಅವರು ವೆನ್ಲಾಕ್ ಆಸ್ಪತ್ರೆ ಹೋದರೆ ಅಲ್ಲಿ ಟೆಸ್ಟ್ ಮಾಡಿ ಆಸ್ಪತ್ರೆ ವೆನ್ಲಾಕಿನಲ್ಲಿ ಜಾಗ ಇಲ್ಲದಿದ್ದಲ್ಲಿ, ಫುಲ್ ಆಗಿದ್ದು ಜಾಗ ಇಲ್ಲದಿದ್ದಲ್ಲಿ ಆವಾಗ ರೆಫರ್ ಮಾಡಿ ಖಾಸಗಿ ಆಸ್ಪತ್ರೆ ಟ್ರೀಟ್ಮೆಂಟ್ ಕೊಡುದು. ನಂಬರ್ 1 ಈಗ ಪ್ರಕಾರ. ನಂಬರ್ 2 ಏನು, ಯಾರಾದ್ರೂ ಇವತ್ತು ಬೇರೆ ರೋಗಗಳು, ಕ್ಯಾನ್ಸರ್, ಕಿಡ್ನಿ, ಇನ್ನಿತರ ಅಥವಾ ನಮ್ಮ ಕಿಡ್ನಿ ಇನ್ನಿತರ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಅವು ವ್ಯಕ್ತಿಗವಾಗಿ ಅವರೇ ಖಾಸಗಿ ಅಡ್ಮಿಟ್ ಆದಾಗ ಅವರನ್ನು ಟೆಸ್ಟ್ ಮಾಡಿ ಪಾಸಿಟಿವ್ ಬಂದಾಗ ಯಾವುದು ಕೇಸ್ ಅಲ್ಲಿಗೆ ಶಿಫ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆ ಟ್ರೀಟ್ಮೆಂಟಿಗೆ ಮಾತ್ರ ಅವರು ರೆಫರಲ್ ಕೊಡ್ತಾರೆ. ನಾನು ನೇರವಾಗಿ ಬೇರೆ ರೋಗ ಹೋದರೂ ಕೂಡ ಅಲ್ಲಿ ಪಾಸಿಟಿವ್ ಬಂದು ನಾನು ಸೌಖ್ಯವಾಗಿದ್ದುಕೊಂಡು ನನಗೆ ಅಲ್ಲಿಗೆ ಹೋಗಿ ಶಿಫ್ಟ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದರೆ ಆಗಲೂ ಕೂಡ ರೆಫರ್ ಕೊಡೋದಿಲ್ಲ. ಇದರಲ್ಲಿ ಇದೊಂದು ಬಹಳ ಸ್ಪಷ್ಟ ನೀವು ಸರ್ಕಾರ ಕೊಡಬೇಕು. ಯಾಕಂತ ಹೇಳಿದರೆ ಇವತ್ತು ಕೆಲವರು ಫ್ರೀ ಅಂತೇಳಿ ಖಾಸಗಿ ಹೋಗಿದ್ದಾರೆ, ಅಲ್ಲಿ ಅವರು ನಮಗೆ ಆದೇಶ ಬರಲಿ ಅಂತ ಬಿಲ್ ಕೇಳ್ತಿದ್ದಾರೆ, ಅವರು ನಮಗೆ ಫೋನ್ ಮಾಡ್ತಿದ್ದಾರೆ ಜನರಿಗೆ. ಸೊ ಸರ್ಕಾರದ ಯಾವುದೇ ಗೊಂದಲ ಹೇಳಿಕೆಗಳು ಬಂದರೆ ಮತ್ತು ಸರ್ಕಾರದ ಆದೇಶವನ್ನು ಪಾಲಿಸುವುದಿಲ್ಲ, ಯಾವಾಗಲೂ ಕನ್ಫ್ಯೂಷನ್ ಅಂತೇಳಿ. ಸೊ ಭಾಳ ಕ್ಲಿಯರ್ ಕಟ್ಟಾಗಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸ್ಪಷ್ಟೀಕರಣ ಕೊಡಬೇಕಂತ ಹೇಳಲಿಕ್ಕೆ ನಾನಿಂದು ಬಯಸ್ತೇನೆ. ಇದನ್ನು ಭಾಳಷ್ಟು ಜನ ಇವತ್ತು ಏನಿದೆ ಈ ಗೊಂದಲಕ್ಕೆ ಸಿಲುಕು ಇವತ್ತು ತಪ್ತದೆ. ಇದರಲ್ಲಿ ಇವತ್ತು ನನಗೆ ಫೋನ್ ಬಂತು, ನಾವು ಅಡ್ಮಿಟ್ ನಮಗೆ 4 ದಿವಸ 5 ಸಾವಿರ ಕಟ್ಟಲಿಕ್ಕೆ ಹೇಳ್ತಾರೆ ಒಂದು ಹಾಸ್ಪಿಟ್ಲಲ್ಲಿ.
ರೆಫರ್ ಆಗದೆ ಹೋದವರು ಅವ್ರು ಗೊತ್ತಿಲ್ಲಲ್ಲ, ಅವ್ರು ಡೈರೆಕ್ಟ್ ಆಗಿ ಅಲ್ಲಿ ಅಡ್ಮಿಟ್ ಆದರು. ಇದಕ್ಕೆ ಅದರಲ್ಲಿ ಒಂದು ಕನ್ಫ್ಯೂಷನ್ ಆಗಿದೆ. ಅವರು ಮಿನಿಸ್ಟರ್ ಹೇಳಿದ್ರೆ ಕ್ಲಿಯರ್ ಇತ್ತು, ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಅಂತ ಹೇಳಿ. ಇದು ಕೆಲವರು ಅಲ್ಲಲ್ಲ, ಪ್ರೈವೇಟ್ ಹಾಸ್ಪಿಟಲ್ ಅದು ಹೌದು. ಇನ್ನು ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳು ಡೈರೆಕ್ಟ್ ಹೋದೇ ಇಲ್ಲ, ಅದು ರೆಫರ್ ಆಗಬೇಕು ಅಷ್ಟೇ. ಅದೊಂದು ಕ್ಲಾರಿಟಿ ಬಹುಶಃ ನಿಮ್ಮ ಮುಖಾಂತರ ಕೂಡ ಇವತ್ತು ಬರಬೇಕು. ತುಂಬ ಜನಕ್ಕೆ ನಮ್ಗೆ ಒಬ್ರಿಗೊಬ್ರಿಗೆ ಉತ್ತರ ಕೊಡ್ಬೋದು. ಎಲ್ಲರಿಗೆ ಎಷ್ಟು ಥರ ಹೋಗಿ ಅಡ್ಮಿಟ್ ಆಗಿ ಬಿಡ್ತಾರೆ, ಅಲ್ಲಿ ಶಿಫ್ಟ್ ಆಗಲಿಕ್ಕೆಲ್ಲ ದುಡ್ಡು ಕಟ್ಟಲಿಕ್ಕೆ ದುಡ್ಡು ಇಲ್ಲ, ದಿವಸಕ್ಕೆ 5,000 ಅವ್ರು ಇಲ್ಲಿಂದ ಕಟ್ತಾರೆ. ಸೊ ಇದೊಂದು ಬಹಳ ಕ್ಲಾರಿಟಿ ಇವತ್ತು ಬರಬೇಕು. ಎರಡನೇದು, ಇವತ್ತು ಇದನ್ನು ನಿಯಂತ್ರಣಗೊಳಿಸಲಿಕ್ಕೆ ಮತ್ತು ಒಂದು ಹದ್ದುಬಸ್ತು ತರಲಿಕ್ಕೆ, ಮುಂದಿನ ಅನಾಹುತವನ್ನು ತಪ್ಪಿಸಲಿಕ್ಕೆ ಇವತ್ತು ಏನು ಬಂದ್ ಕರೆ ಕೊಟ್ಟಿದ್ದಾರೆ, ನಾವೆಲ್ಲರೂ ಕೂಡ ಸಹಕಾರ ಕೊಡ್ತೇವೆ. ಜನರು ಕೂಡ ಸಹಕಾರ ಕೊಡಬೇಕು ಮತ್ತು ಜನರು ಸ್ವಯಂ ನಿಯಂತ್ರಣ ವಹಿಸಿಕೊಳ್ಳುವಂತೆ ಇವತ್ತು ಸ್ವಯಂ ನಿಯಂತ್ರಣಗೊಳಿಸುವಂಥ ವಿಚಾರ ಇವತ್ತು ಮಾಡಬೇಕು. ಮತ್ತು ಸರ್ಕಾರ ಕೂಡ ಬರೀ ಬಂದಿಂದಲೇ ಪರಿಹಾರ ಆಗ್ತಂತ ಆಲೋಚನೆ ಬೇಡ. ಹಿಂದೆ 2 ತಿಂಗಳು ಬಂದಾಯಿತು, ಏನು ಕೂಡ ದೊಡ್ಡ ಲಾಭ ಆಗಲಿಲ್ಲ. ಈ ಬಂದ ಸಂದರ್ಭದಲ್ಲಿ ವಾಟ್ ಇಸ್ ಎಕ್ಸಿಟ್ ಪ್ಲ್ಯಾನ್? ನಾವು ಈ ಟೈಮ್ನಲ್ಲಿ ಎಷ್ಟು ಟೆಸ್ಟ್ ಮಾಡ್ತೇವೆ, ಎಷ್ಟು ಕ್ವಾರಂಟೈನ್ ವ್ಯವಸ್ಥೆ ಮಾಡ್ತೇವೆ. ಈಗ ದಿವಸಕ್ಕೆ ಬರುವಂಥ 200-300 ಕೇಸುಗಳು ಈ ಒಂದು ಬಂದ್ ತೆಗೆಯೋ ಸಂದರ್ಭದಲ್ಲಿ 50ಕ್ಕೆ ನಿಲ್ಲಿಸ್ತೇವಾ ಅಥವಾ 100ಗೆ ನಿಲ್ಲಿಸ್ತೇವಾ? ಯಾವ ರೀತಿ ಕಡಿಮೆ ಮಾಡಲಿಕ್ಕೆ ಆಕ್ಷನ್ ಪ್ಲಾನ್ ಏನು? ವೈರಸ್ ಅನ್ನು ಎಕ್ಸಿಟ್ ಮಾಡೋದು, ಬಂದ್ ಎಕ್ಸಿಟ್ ಅಂತಲ್ಲ. ಆ ಆಕ್ಷನ್ ಪ್ಲಾನ್ ಅನ್ನು ಇವತ್ತು ಹೇಳಬೇಕು ಗೌರ್ಮೆಂಟ್. ಮತ್ತು ಎಕನಾಮಿಕ್ ಪರಿಸ್ಥಿತಿ, ಈ ಉದ್ಯೋಗ ಇರುವುದಿಲ್ಲ, ವಿಚಾರ ಇರುವುದಿಲ್ಲ. ಸೊ MNREGA ಕೊಟ್ಟಿದ್ದಾರಲ್ಲ, ಎಷ್ಟು ವರ್ಕ್ ನೀವು ತಗೊಳ್ತೀರಿ ಈ ಸಂದರ್ಭದಲ್ಲಿ, ಎಷ್ಟು ಜನರಿಗೆ NREGA ಮುಖಾಂತರ ಕೆಲಸ ಕೊಡ್ತೀರಿ, ಅದರ ಮುಖಾಂತರ ಎಷ್ಟು ಆರ್ಥಿಕ ಚಲನ ಆಗ್ತದೆ, ದುಡ್ಡು ಸಹ ಎಷ್ಟಿದೆ, ಇದರೊಂದು ಬಹಳ ಸ್ಪಷ್ಟತೆ ಇವತ್ತು ಬೇಕು. ಇವತ್ತು ಗದ್ದೆಯಲ್ಲಿ ಕೆಲಸ ಮಾಡಲಿಕ್ಕೆ ಪರ್ಮಿಷನ್ ಇದೆ, ದೆನ್ ವೈ ಆರ್ ನಾಟ್ ಇಂಪ್ಲಿಮೆಂಟಿಂಗ್ NREGA ಇನ್ ಮ್ಯಾಂಗ್ಳೂರ್? ಜನಸಾಮಾನ್ಯರ ಕಿಸೆಗೆ ದುಡ್ಡು ಹಾಕದೆ ಈ ಸಮಾಜದ ಆರ್ಥಿಕ ಪರಿಸ್ಥಿತಿ ಬದಲಾವಣೆ ಆಗುವುದಿಲ್ಲ. ಜನಸಾಮಾನ್ಯ ಕಿಸೆಗೆ ದುಡ್ಡು ಬೀಳಬೇಕಾದ್ರೆ ಈಗ ಒಂದೇ ದಾರಿ, ಕಾಂಗ್ರೆಸ್ ಪ್ರಾರಂಭ ಮಾಡಿದಂಥ ನರೇಗಾ ಯೋಜನೆ. ಅದನ್ನು ಗ್ರಾಮೀಣ ಮಟ್ಟದಲ್ಲಿ ಇವತ್ತು ಕೇಂದ್ರ ಈಗಾಗಲೇ ಅದನ್ನು ಆದೇಶ ಮಾಡಿದೆ, ದುಡ್ಡು ಕೂಡ ಜಾಸ್ತಿ ಮಾಡಿದೆ, ಹೆಚ್ಚುವರಿ ದಿನವನ್ನು ಕೂಡ ಇವತ್ತು ಮಾಡಿದೆ. ಸಮರ್ಪಕ ಅನುಷ್ಠಾನ ಇಲ್ಲ, ಜನರಿಗೆ ಕೆಲಸ ಕೊಡಲಿಲ್ಲ. ಗ್ರಾಮೀಣ ಮಟ್ಟದಲ್ಲಿ ಆದಷ್ಟು ಮಾಡಿಕೊಂಡು, ಮೂರನೇದು ಇವತ್ತು ನಮ್ಮ ವರ್ಕಿಂಗ್ ಕ್ಲಾಸ್ ಏನಿದೆ ಅದು ಪ್ರೈವೇಟ್ ಗೌರ್ಮೆಂಟ್ ಅವರಿಗೆ ಸ್ಯಾಲರಿ ಬರ್ತದೆ, ಅದು ರೈಟ್ ಟೈಮಲ್ಲಿ ಮುಟ್ಟಿಸಬೇಕು. ಆಶಾ ಕಾರ್ಯಕರ್ತರು ಇವತ್ತು ಆ ಡಿಮಾಂಡ್ ಇಟ್ಕೊಳ್ತಿದ್ದಾರೆ, ಅವರನ್ನು ಕೇಳಲಿಕ್ಕೆ ಜನ ಇಲ್ಲ ಬೆಂಗಳೂರಿನಲ್ಲಿ. ಅಟ್ಲೀಸ್ಟ್ ಅವರ ಪರಿಸ್ಥಿತಿ ಏನಂತ ಕೇಳಬೇಕಲ್ಲ, ವಾಟ್ ಈಸ್ ನಿಮ್ಮ ವಿಚಾರ ಏನಂತ ಕೇಳುವಂಥ ಭಾವನೆ ಇವತ್ತು ಸರ್ಕಾರಕ್ಕೆ ಇವತ್ತು ಬರಬೇಕು. ಆದ ಕಾರಣ ಆಶಾ ಕಾರ್ಯಕರ್ತರ ಹೋರಾಟಕ್ಕೆ ನಮ್ಮೆಲ್ಲ ಬೆಂಬಲ ನಾವು ಇವತ್ತು ಕೊಡ್ತೇವೆ. ಇನ್ನು ಖಾಸಗಿ ಕೆಲಸ ಮಾಡುವಂತಹ ಏನಿದೆಯಾ, ಕನಿಷ್ಠ ಅವರಿಗೆ ಫುಲ್ ಆಗದಿದ್ದರೂ ಕೂಡ ಸ್ವಲ್ಪ ಮಟ್ಟಿನ ಆ ಒಂದು ಕೂಡ ಖಾಸಗಿ ವ್ಯಕ್ತಿ, ಅವರಲ್ಲಿ ಟೀಚರ್ಗಳಿರಲಿ, ಡಿ ಗ್ರೂಪ್ ನೌಕರರಿರಲಿ, ಇನ್ನಿತರ ಕಂಪನಿ ಕೆಲಸ ಮಾಡೋರಿಗಿರಲಿ, ಗಾರ್ಮೆಂಟ್ ಫ್ಯಾಕ್ಟ್ರಿ ಕೆಲಸ ಮಾಡೋರಿಗಿರಲಿ, ಎಷ್ಟು ಫಿಕ್ಸ್ಡ್ ಅಮೌಂಟನ್ನು ಬಹುಶಃ ಖಾಸಗಿ ಕೆಲಸ ಮಾಡ್ತಿದ್ದಂಥ ನೌಕರಿಗೆ ಕೂಡ ಆ ಖಾಸಗಿ ವಲಯದವರು ಕೊಡಬೇಕು, ಸರ್ಕಾರಕ್ಕೆ ಆದೇಶ ಮಾಡಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ಹಿಂದೆ ಅದಕ್ಕೆ ಆದೇಶ ಮಾಡಿದ್ರು, ಅದು ಇಂಪ್ಲಿಮೆಂಟೇ ಮಾಡ್ತಾ ಇಲ್ಲ. ಇದು ನಮ್ಮ ಕೋವಿಡ್ ಸಂಬಂಧಪಟ್ಟ ಹಾಗೆ. ಭೂ ಸುಧಾರಣಾ ಕಾಯ್ದೆ ಇವತ್ತು ನೋಡಿ, ರಾಜ್ಯ ಸರ್ಕಾರ ಈ ಕೊರೋನಾ ವೈರಸ್ ಅನ್ನು ನಿಗ್ರಹಪಡಿಸಲಿಕ್ಕೆ ಯಾವುದೇ ಒಂದು ಸೀರಿಯಸ್ನೆಸ್ ಇವರಿಗೆ ಇಲ್ಲ ಅಲ್ವಾ? ಯಾಕಂತ ಹೇಳಿದರೆ ಇಡೀ ದೇಶವೇ ಇವತ್ತು ತತ್ತರಿಸ್ತದೆ, ರಾಜ್ಯ ಸರ್ಕಾರ ಇವತ್ತು ಇಡೀ ರಾಜ್ಯ ತತ್ತರಿಸುವಂಥ ಪರಿಸ್ಥಿತಿ ಆಗಿದೆ. ಬಡವರು, ಅನುಕೂಲಸ್ಥರು ಎಲ್ಲರೂ ಕೂಡ ಆಸ್ಪತ್ರೆ ರೂಮ್ ಸಿಕ್ಕದೆ ಬೆಂಗಳೂರಿನಲ್ಲಿ ದಮ್ಮು ಕಟ್ಟಿ ಮಾರ್ಗದಲ್ಲಿ ತೀರಿ ಹೋಗುವಂಥ ಪರಿಸ್ಥಿತಿ ನಾವು ನೋಡಿದ್ದೇವೆ. ಇನ್ನು ಮುಂದಕ್ಕೆ ಇದು ಬೇರೆ ಜಿಲ್ಲೆಯಲ್ಲಿ ಬರದಂತಹ ಒಂದು ಕ್ರಮವನ್ನು ತೆಗೊಳ್ಳುವಂಥ ಪರಿಸ್ಥಿತಿಯು ಸರ್ಕಾರ ಮಾಡಬೇಕು. ಅದನ್ನು ಬಿಟ್ಟು APMC ಆಕ್ಟಿಗೆ ತಿದ್ದುಪಡಿ, ಲೇಬರ್ ಆಕ್ಟಿಗೆ ಇವತ್ತು ತಿದ್ದುಪಡಿ ತರುವಂಥದ್ದು, ಕಾರ್ಮಿಕರ ಹಕ್ಕನ್ನು ಮೊಟಕುಗೊಳಿಸಲಿಕ್ಕೆ. ಅದರ ಜೊತೆಯಲ್ಲಿ ಐತಿಹಾಸಿಕವಾದ ಭೂ ಸುಧಾರಣಾ ಕಾಯ್ದೆಗೆ ಇವತ್ತು ತಿದ್ದುಪಡಿ ಮೊನ್ನೆ, ಅದು ಕೂಡ ಏನು ಆರ್ಡಿನೆನ್ಸ್. ಭೂ ಸುಧಾರಣಾ ಕಾಯ್ದೆಗೆ ಇವತ್ತು ತಿದ್ದುಪಡಿ ತರಲಿಕ್ಕೆ ಏನಿಷ್ಟು ಅರ್ಜೆಂಟ್? ಐತಿಹಾಸಿಕ 1974 ಮೇ 1ಗೆ ಇವತ್ತು ಭೂ ಸುಧಾರಣೆ ದೇಶದಲ್ಲಿ ಬಂತು. ಈ ರಾಜ್ಯ ಇಡೀ ದೇಶದಲ್ಲೇ ಕರ್ನಾಟಕ ಮಾದರಿ ಆಯಿತು. ಉಳುವವನೇ ಒಡೆಯ ಅಂತೇಳಿ ಒಂದು ವಿಚಾರ ತಂದಿತ್ತು.
ಉಳುವವನೇ ಒಡೆ ಅಂತೇಳಿ ಅದನ್ನು ತಂದು 1974 May 1 ಅವತ್ತು ಕಾಂಗ್ರೆಸ್ ಸರ್ಕಾರ ತಂದಾಗ ಇಡೀ ದೊಡ್ಡ ಮಟ್ಟದ ವಿದ್ಯುತ್ ಸಂಚಾರ ಇಡೀ ವಿಶ್ವದ ದೇಶದಲ್ಲೇ ಆಯಿತು. ಇಂಥ ದೊಡ್ಡದಕ್ಕೆ ಮಾತಾಡುವ ಸಂದರ್ಭದಲ್ಲಿ ಇದನ್ನು ಯಾಕೆ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡೋದಿಲ್ಲ? ಚರ್ಚೆ ಯಾಕೆ ಆಗ್ತಾ ಇಲ್ಲ? ಇದು ಚರ್ಚೆ ಮಾಡಿದ್ರೆ ಯಾಕೆ ಇಂಥ ದೊಡ್ಡ ಮಟ್ಟದ APMC ಆಕ್ಟ್ ಇರಲಿ, ಲೇಬರ್ಗೆ ಸಂಬಂಧಪಟ್ಟ ಹಕ್ಕನ್ನು ಮೊಟಕುಗೊಳಿಸಿದಿರಲಿ, ಇವತ್ತು ಈ ರೀತಿಯ ಭೂಸಾಧಾರ ಸಂಬಂಧಪಟ್ಟಂಥ ಐತಿಹಾಸಿಕ ಕಾನೂನು ಇರಲಿ, ಇದನ್ನು ಚರ್ಚೆ ಮಾಡದೆ ತಂದದ್ದು ಇವತ್ತು ಜನಪರವಾದ ಸರ್ಕಾರ ಅಲ್ಲ, ಇದೆಲ್ಲ ಕೂಡ ಜನ ವಿರೋಧಿ ಸರ್ಕಾರ. ಉಳುವವನೇ ಒಡೆ ಇದ್ದಂಥ ಕಾನೂನನ್ನು ತಿದ್ದುಪಡಿ ಮಾಡಿ BJP ಸರ್ಕಾರ ಉಳ್ಳವನೇ ಒಡೆ ಎಂಬ ಪರಿಸ್ಥಿತಿಗೆ ನಿರ್ಮಾಣ ಮಾಡ್ತಾ ಇದೆ. ಉಳುವವನೇ ಒಡೆ ಹೋಗಿ ಉಳ್ಳವನೇ ಒಡೆಯ. ಯಾರಿಗೆ ದುಡ್ಡಿದ್ದು ಅವನೇ ದನಿ. ಯಾರು ಗದ್ದೆಯಲ್ಲಿ ಕೆಲಸ ಮಾಡಿ ಕಷ್ಟದಲ್ಲಿದ್ದಾನೆ ಅವನು ದನಿ ಆಗ್ಲಿಕ್ಕೆ ಇನ್ನೂ ಸಾಧ್ಯ ಇಲ್ಲ. ಹಿಂದಿನಿಂದ ಆ ಒಂದು ಜಮೀನ್ದಾರ್ ಸಿಸ್ಟಮ್ ಇದೆಯಲ್ಲ, ಹಿಂದೆ ಇದ್ದ ಅಲ್ಲಿ ಒಂದು 100 ಎಕರೆ 500 ಎಕರೆ ಒಬ್ಬನೇ ಕೈಗೆ ತಗೊಳ್ಳುವಂಥದ್ದು, ಮತ್ತು ಊರವಣೆಯಲ್ಲಿ ಜೀತದಾಳಾಗಿ ಕೆಲಸ ಮಾಡುವಂಥ ಪರಿಸ್ಥಿತಿ ಮತ್ತೆ ಈ ದೇಶದಲ್ಲಿ ಇವತ್ತು ಮಾಡ್ತಿದ್ದಾರೆ. ಯಾಕಂತ ಹೇಳಿದರೆ ನಾನೊಬ್ಬ ಬಡ ರೈತ. ಮುಂಚೆ ಆದರೆ ಆ ರೈತರ ಅದನ್ನು ತಗೊಳ್ಬೇಕಿತ್ತು ಮುಂದೆ. ಸೆಕೆಂಡ್, ಅದನ್ನೇನಾದರೂ ಮಾಡಿ ಲಾಭವನ್ನಷ್ಟು ಅದನ್ನು ಉಳಿತಾಯ ಮಾಡಿದ್ರೆ ಕೆಲಸ ಮಾಡ್ತಾರೆ. ಈಗೇನಾಗ್ತದೆ, ನನ್ನ ಹತ್ರ ಒಂದು ಭಾಳಷ್ಟು ನಾನು ಯಾವುದೊಬ್ಬ ದೊಡ್ಡ ಉದ್ಯಮಿ ಇರ್ತಾನೆ, ಅವನು ಹೋಗಿ ಈಗ ಅಲ್ಲಿ ರೇಟ್ ಸ್ವಲ್ಪ ಕಮ್ಮಿದ್ದಲ್ಲಿ ಡಬಲ್ ಯಾಕಂದ್ರೆ ಗೊತ್ತಿದೆ 10 ವರ್ಷ ನಂತರ ಅಲ್ಲಿ ಜಾಸ್ತಿ ಆಗ್ತದೆ ಅಂತೇಳಿ ಈಗಲೇ ಹೋಗಿ ಪ್ರೈಸ್ ಜಾಸ್ತಿ ಕೊಡ್ತಾನೆ, ಇದರಲ್ಲಿ ತಗೊಂಡು ಬಿಡ್ತಾನೆ ಇದರಿಂದ. ಮತ್ತೆ ಇವರು ಅವನಲ್ಲಿ ಕೆಲಸಕ್ಕೆ ಹೋಗ್ತಾರೆ. ಅವರ ಸ್ವಂತ ಜಾಗವನ್ನು ಅರ್ಜೆಂಟ್ ದುಡ್ಡಿಗೆ ಮಾರಿ ಮತ್ತೆ ಕೆಲಸಕ್ಕೆ ಅವರ ಜಾಗದಲ್ಲೇ ಇವರು ಅವನ ಹತ್ರಕ್ಕೆ ಕೆಲಸಕ್ಕೆ ಹೋಗುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತದೆ. ಸೊ ಇದನ್ನು ಕೂಡ ನಾವು ಖಂಡಿತ ತೀವ್ರವಾಗಿ ನಾವು ಇದನ್ನು ವಿರೋಧಿಸ್ತೇವೆ. ಮುಂದಿನ ಇದನ್ನು ಯಾಕೆ ಸಮರ್ಪಕವಾಗಿ ಚರ್ಚೆ ಮಾಡದೆ ಇದನ್ನು ಅಷ್ಟು ಬೇಗ ಸುಗ್ನ ತರುವಂಥ ಅಗತ್ಯತೆ ಏನಿತ್ತು ಅಂತೇಳಿ ರಾಜ್ಯ ಸರ್ಕಾರ ಇವತ್ತು ತಿಳಿಸ್ಬೇಕಾಗ್ತದೆ. ಏನಿಷ್ಟು ಅರ್ಜೆಂಟ್, ಯಾರು ಬಂಡವಾಳಶಾಹಿಗಳಿಗೆ ಲಾಭ ಆಗ್ಲಿಕ್ಕೆ ಇದನ್ನು ಮಾಡಿದ್ದು ಅದನ್ನು ಹೇಳಿ. ಇಷ್ಟು ಅರ್ಜೆಂಟ್ ಯಾಕೆ? ಯಾರು ರೈತರ ಬಂದು ಕೇಳಿದ್ರ ಮಾಡಿ ಅಂತೇಳಿ? ಯಾರ 4-5 ಶ್ರೀಮಂತರು ಯಾರಿದ್ದಾರೆ 1000 ಎಕರೆಗಟ್ಟಲೆ ಇದನ್ನು ತೆಗೆದಿಟ್ಟಿದ್ದಾರೆ, 10,000 5,000 ಎಕರೆ ಯಾರು ತೆಗೆದಿಟ್ಟಿದ್ದಾರೆ, ಇವರಿಗೆ ಪ್ರಯೋಜನ ಮಾಡುವಂಥ ಬಂಡವಾಳಶಾಹಿಗಳು ಶ್ರೀಮಂತರು ಯಾರಂತ ಬಹಿರಂಗಪಡಿಸ್ತಾರೆ. ಅವರಿಗೆ ಪ್ರಯೋಜನ ಮಾಡಲಿಕ್ಕೆ ನಾವು ರೈತರಿಗೆ ಅಥವಾ ಅವರಿಗೆ ಪ್ರಯೋಜನ ಮಾಡಲಿಕ್ಕೆ ಅದಾದ ಹೇಳಿ, ನಮಗೆ 4 ಜನಕ್ಕೆ ಪ್ರಯೋಜನ ಆಗ್ತದೆ ಅದಕ್ಕೆ ನಾವು ಮಾಡಿದ್ದೇವೆ ಅಂತೇಳಿ, ಅವು ಇಂಡಸ್ಟ್ರಿ ತರ್ತಾರೆ ಅಂತೇಳಿ ಆ ವಿಚಾರ ಅಂದ್ರೂ ಕೂಡ ಹೇಳಿ. ಇದನ್ನು ಅರ್ಜೆಂಟ್ ಮಾಡಲಿಕ್ಕೆ ಏನು ಕಾರಣ? ಅದರ ಜೊತೆಯಲ್ಲಿ ಇವತ್ತು ವೈರಸ್ಗೆ ಸಂಬಂಧಪಟ್ಟಾಗೆ ಈಗಾಗಲೇ ಆ ಮಾಸ್ಕ್ ಖರೀದಿರಲಿ, ಇನ್ನಿತರ ಖರೀದಿರಲಿ, ಈ ಬೆಡ್ ವ್ಯವಸ್ಥೆ ಏನು ಅವ್ಯವಹಾರಾಗಿದೆಯಾ, ಜಂಟಿ ಸದನ ಸಮಿತಿಯನ್ನು ಸರ್ಕಾರ ರಚಿಸಬೇಕು. ಜಂಟಿ ಸದನ ಸಮಿತಿಗೆ ಕಾಂಗ್ರೆಸ್ ಇವತ್ತು ಒತ್ತಾಯ ಮಾಡ್ತದೆ. ಜಾಯಿಂಟ್ ಲೆಜಿಸ್ಲೇಟಿವ್ ಕಮಿಟಿ ಲೆಕ್ಕ ಮತ್ತೆ ಕಮಿಟಿ ಮಾಡಲಿ, ಕಮಿಟಿ ತನಿಖೆ ಮಾಡಲಿ, ಲೋಪದೋಷ ಯಾರಿದ್ರು ಕೂಡ ಅವರಿಗೆ ಶಿಕ್ಷೆ ಆಗಲಿ. ಎಲ್ಲ ಡೀಟೇಲ್ ಏನು ಪರ್ಚೇಸ್ ಮಾಡಿದ್ದಾರೆ, ಕೇಂದ್ರ ಸರ್ಕಾರ ಯಾವುದು ಬಂದಿದೆ, ಇಲ್ಲಿ ಎಷ್ಟು ಪರ್ಚೇಸ್ ಮಾಡಿದ್ದಾರೆ, ಆವಾಗ ರೇಟ್ ಈಗ ಯಾಕೆ? ಬರೀ ಒಂದು ಮಾಸ್ಕ್ ಅಲ್ಲಿ ಗೊತ್ತಾಗ್ತದೆ ನಮಗೆ. ಮೆಡಿಕಲ್ ಶಾಪಿಗೆ ಹೋದ್ರೆ 200 ರೂಪಾಯಿ, ಇವರು ಅದಕ್ಕಿಂತ ಸ್ವಲ್ಪ ಲೋ ಕ್ವಾಲಿಟಿ 400 ರೂಪಾಯಿ. ಅರೆ ಎಷ್ಟು 10 ಲಕ್ಷ. ಇದಕ್ಕೂ ಕೂಡ ರಾಜ್ಯ ಸರ್ಕಾರ ಇವತ್ತು ಈ ಒಂದು ಇದು ಮಾಡಬೇಕು. ಮತ್ತು ವೈದ್ಯರಿಗೆ ಮತ್ತು ನಮ್ಮ ತಲೆಮಾರಿ ಕೆಲಸ ಮಾಡುವಂಥ ಎಲ್ಲ ಹೆಲ್ತ್ ವರ್ಕರ್ಸ್ಗೆ ನಾವು ಸಂಪೂರ್ಣವಾದ ಆತ್ಮಹತ್ಯೆ ಕೊಡುವಂಥ ಸರ್ಕಾರ ಕೆಲಸ ನಮ್ಮ ಜವಾಬ್ದಾರಿ. ಯಾರ್ದು ನಮ್ಮ ಪಬ್ಲಿಕ್ ಇದು ರೆಪ್ರೆಸೆಂಟೇಟಿವ್. ಆದರೆ ವೆಲ್ಲಾಕ್ ಆಸ್ಪತ್ರೆಯಲ್ಲಿ ಕೂಡ ಕೆಲವೊಂದು ಸಣ್ಣ ಪುಟ್ಟ ಲೋಪದೋಷಗಳನ್ನು ಸರಿಪಡಿಸಬೇಕು ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕಂದ್ರೆ ಎಲ್ಲ ಮಾಡಿ ಸಣ್ಣ ಪುಟ್ಟ ಲೋಪದೋಷಗಳಿಂದ ಇವತ್ತು ಕೆಲವೊಂದು ಕೆಟ್ಟ ಹೆಸರು ಬರುವಂಥದ್ದಿದೆ. ಅದನ್ನು ಇವತ್ತು ಏನು ವಿಚಾರ ಇದೆ ಅಂತ ಹೇಳಿ ಅದನ್ನು ಸರ್ಕಾರ ತಕ್ಷಣ ರೆಕ್ಟಿಫೈ ಮಾಡಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಸಂಬಂಧಪಟ್ಟ ಅಧಿಕಾರಿಗೆ ಅದನ್ನು ಸಮರ್ಪಕವಾಗಿ ಇವತ್ತು ತಿಳಿಸಬೇಕು, ಸರಿಪಡಿಸುವ ಕೆಲಸ ಇವತ್ತು ಮಾಡಬೇಕಾಗ್ತದೆ. ಎಮರ್ಜೆನ್ಸಿ ಕೇಸ್ ಈ ರಾಜ್ಯದ ಜನತೆಗೆ, ಈ ರಾಜ್ಯದ ರೈತರಿಗೆ, ಜನಸಾಮಾನ್ಯರಿಗೆ ಅಥವಾ ಕೋಪಿಯನ್ನು ಅಗತ್ಯವಾಗಿ ಆಗಬೇಕಾ? ಲೆಟ್ ದೆಮ್ ಗೆಟ್, ಆಲ್ ವಿಲ್ ಸಪೋರ್ಟ್. ಇದಕ್ಕೇನು ಅಗತ್ಯ? ಈಗ ಶ್ರೀಮಂತರಿಗೆ ಅಗ್ರಿಕಲ್ಚರ್ ಅಲ್ಲದ ನಾನ್ ಅಗ್ರಿಕಲ್ಚರ್ ಅಂದ್ರೆ ಶ್ರೀಮಂತರ ಬಂದು ಅಗ್ರಿಕಲ್ಚರ್ ಲ್ಯಾಂಡ್ ತೆಗೆಯುವುದಂತೇಳಿ ಆದೇಶ ಯಾಕೆ ತರಬೇಕು?
ಸೊ ಯು ನಾಟ್ ಸೇಫ್ ಗಾರ್ಡಿಂಗ್ ದಿ ಇಂಟ್ರೆಸ್ಟ್ ಆಫ್ ದಿ ಫಾರ್ಮರ್ಸ್. ಅಲ್ಲಿ ಏನು ಅರ್ಜೆಂಟ್, ಅದಕ್ಕೆ ನಾನು ಅರ್ಜೆಂಟ್ ಏನು ಹೇಳಿ ಅಲ್ಲ, ಏನು ಅಷ್ಟು ಅರ್ಜೆಂಟ್ ಏನಿದೆ ಅದನ್ನು ಹೇಳಿ ಅವರು. ಅಲ್ಟಿಮೇಟ್ಲಿ ದಿಸ್ ಏನು ಮಾಡ್ತದೆ, ಏನಾಗ್ತಾರೆ, ಈ ಅಗ್ರಿಕಲ್ಚರ್ ಗೊತ್ತಿಲ್ಲದವನು IT ಸೆಕ್ಟರ್ ಅಥವಾ ಇದಂತ ಉದಾಹರಣೆಗೆ ದೇ ಡೋಂಟ್ ನೋ ವಾಟ್ ಇಸ್ ಅಗ್ರಿಕಲ್ಚರ್, ಅದ್ರ ಬಗ್ಗೆ ಅವನಿಗೆ ಇಂಟ್ರೆಸ್ಟೇ ಇಲ್ಲ. ಅವನು ಒಂದೊಂದು ಊರಲ್ಲಿ 1000 ಎಕರೆ ತಗೊಂಡಿರ್ತಾನೆ ಅವನು. 5 ವರ್ಷ ಮಂಗಳೂರು, ಮತ್ತೆ ನೋಡಿ ಈಗ ಮಂಗಳೂರು ಕೊಣಜೆ ಜನಕ್ಕಾಗಿದೆ, ಕೊಣಜೆ ಆ ಕಡೆಯಿಂದ ನೆಕ್ಸ್ಟ್ ಪೊಟೆನ್ಷಿಯಲ್ ಟೈಮ್ ಅಂತ ಹೇಳಿ 1000-2000 ಎಕರ್ಸ್ ಇಲ್ಲಿ ಟೇಕ್ ಇದು ಆಗುದಿಲ್ಲ. ಈಸ್ ಟ್ರೈಂಗ್ ಪರ್ಚೇಸಿಂಗ್ ಅಲ್ಲ, ಔಟ್ಸೈಡ್ ಪರ್ಚೇಸ್. KDB ಆದರೆ ಸರ್ ಅದು ಕೂಡ ಮಾಡ್ತಾ ಇಲ್ಲ. KDB ಲ್ಯಾಂಡ್ ಪರ್ಚೇಸ್ ಮಾಡೋದು ಇಷ್ಟು ವರ್ಷ ಸ್ಟಾರ್ಟ್ ಮಾಡಬೇಕಿಲ್ಲ, ಅದು ಕ್ಯಾನ್ಸಲ್ ಕಾನೂನು ಇದ್ರು ಕೂಡ ಅದನ್ನು ಕ್ಯಾನ್ಸಲ್ ಮಾಡ್ತಿಲ್ಲ, ಮತ್ತೆ ನೋಟಿಸ್ ಕೊಟ್ಟು ಮತ್ತೆ ಅದೇ ಈಗ ನೋಡಿ ಇನ್ಫೋಸಿಸ್ ಹತ್ರ ಬೇರೆ ಇನ್ಫೋಸಿಸ್ ಬಂದಿರೋದು ಬೇರೆ ಯಾವ ಕಂಪನಿ ಕೂಡ, ಬಟ್ ಸ್ಟಿಲ್ ಇಟ್ ಇಸ್ ಕಂಟಿನ್ಯೂಯಿಂಗ್. ಆವಾಗ ಅವ್ರು ತಗೊಂಡ್ರು 5000 ಹೌದು, ಜನರಿಗೆ ಕೊಟ್ಟದ್ದು 5000 ರೂಪಾಯಿ ಜನರಿಗೆ. ಇವರು ಲೇಔಟ್ ಮಾಡಿಕೊಂಡೇನೋ 30,000 rupees ಏನೋ ಕೊಟ್ಟಿದ್ದಾರೆ, ಎಕರೆಗೆ 30 lakhs. ಅವು ತಗೊಂಡಿರೋದನ್ನೇ ಬಾಕಿ ಮುಂದುವರಿಸ್ಕೊಂಡು ಕೂಡ ಹಾಕ್ಲಿಲ್ಲ. ಇನ್ನು ಮುಂದಕ್ಕೆ ಇಂಪ್ರೂವ್ ಆದ ನಂತರ ಅವರು ತಗೊಂಡ ಫ್ಯಾಕ್ಟ್ರಿ ಹಾಕ್ತಾರ, ಅಲ್ಲ 5 ಸ್ಟಾರ್ ಹೋಟೆಲ್ ಹಾಕ್ತಾರ, ಅಥವಾ ಅಲ್ಲಿ ಅಪಾರ್ಟ್ಮೆಂಟ್ ಕಟ್ತಾರೆ, ದೇವರಿಗೆ ಗೊತ್ತು ಆಗ ಏನು ಕಾನೂನು ತರ್ತಾರೆ ಅಂತೇಳಿ. ಈಗ ಬೆಂಗಳೂರಲ್ಲಿ ನಾವು ಇವತ್ತು ನೋಡ್ತಾ ಇದ್ದೇವೆ, ಅಲ್ಲಿ 5 ಸ್ಟಾರ್ ಹೋಟೆಲ್ ಅಪಾರ್ಟ್ಮೆಂಟ್ಸ್ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬಂದಿದೆ, ಇಂಡಸ್ಟ್ರಿ ಇಲ್ಲ. ಮತ್ತೆ ಇಂಡಸ್ಟ್ರಿಯಲ್ಲಿ ಶಬ್ದ ಬರ್ತಂತೇಳಿ ಇವರ ಕಂಪ್ಲೇಂಟ್ ಫ್ಲಾಟ್ನವ್ರದ್ದು. ಪೀನ್ಯದ್ದು ಪರಿಸ್ಥಿತಿ ಅಂತ ಹೇಳಿದರೆ 4-5 ಪಾಪ ಇಂಡಸ್ಟ್ರಿ ಇದೆ, ಅದರ ಪಕ್ಕದಲ್ಲಿ ತಗೊಂಡವರು ಅಪಾರ್ಟ್ಮೆಂಟ್ ಎಲ್ಲ ಕಟ್ಟಿದ್ದಾರೆ. ಈ ಇಂಡಸ್ಟ್ರಿ ಕೆಲಸ ಮಾಡುವಾಗ ಇವ್ರದ್ದು ಕಂಪ್ಲೇಂಟ್ ಅಂತೆ, ನಮಗೆ ಇಲ್ಲಿ ಶಬ್ದ ಬರ್ತದಂತೆ, ಕಟ್ಟಿದಲ್ಲಿ ಹೋಗಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಮತ್ತೆ ಪೊಲೀಸರಿಗೆ ಅವರಿಗೆ ಜೋರು ಮಾಡುದು, ಯಾರಿಗೆ, ಈ ಅಂಗಡಿಯವರಿಗೆ, ಯಾಕೆ ನೀವು ಶಬ್ದ ಜನರಿಗೆ ಉಪದ್ರ ಆಗ್ತದೆ ಅಂತೇಳಿ. ಸೊ ಮೈಟ್ ಈಸ್ ರೈಟ್ ಆಗುವಂಥ ಪರಿಸ್ಥಿತಿ, ರೈಟ್ ಈಸ್ ರೈಟ್ ಆಗುದಿಲ್ಲ ಈ ರೀತಿ ಆದರೆ. ಸೊ ವಿ ಡೋಂಟ್ ನೋ. ನಾನು ಉಸ್ತುವಾರಿ ಸಚಿವರು ಮತ್ತು MP ಅವರಿಗೆ ಹೇಳಿದ್ದೇನೆ, ತಮಗೆಲ್ಲರಿಗೂ ಕೂಡ ಒಂದು ಕ್ಲಿಯರ್ ಕಟ್ ಒಂದು ಚೆಕಪ್ ಇದರಲ್ಲಿ ವಾಸ್ ಯುವರ್ ಆನ್ ದ ಫೀಲ್ಡ್. ಇದಕ್ಕೆ ನಿಮಗೆ ಇದು ಆದರೆ ಯಾವುದು ಯಾರು ಯಾರಿಗೂ ಪೀಡಿತ ಆಗಬಾರ್ದು. ಆದರೆ ಪೊಲೀಸ್ನವ್ರಿಗೆ ಹೇಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ, ಅದೇ ರೀತಿ ಸಪ್ರೇಟ್ ಟ್ರೀಟ್ಮೆಂಟಲ್ಲಿ ಒಂದು ವ್ಯವಸ್ಥೆ ಮಾಡಬೇಕು. ಅದು ಅವರಿಗೆ ಮಾಡಬಹುದು ಅಡ್ಮಿನಿಸ್ಟ್ರೇಷನಲ್ಲಿ. ಎಲ್ಲಿ ಇವೆಲ್ಲ ಕಲಿದ್ದಾರಾ? ಅದು ಪ್ರೈವೇಟ್. ಅವರು ಅಡ್ಮಿಟ್ ಆಗಿದ್ದಾರಾ ಗೌರ್ಮೆಂಟ್? ಅಲ್ಲ ಅವರೆಲ್ಲ ಎಷ್ಟಾಗ್ತದೆ? ಲಕ್ಷಾಂತರ ರೂಪಾಯಿ ಆಗ್ಬೋದು. ಗೌರ್ಮೆಂಟ್ ಕೊಡ್ತದಾ? ಅವನಿಗೆ ಡಿಮಾಂಡ್ ಇವರು ವರ್ಕಿಂಗ್ ಬಟ್ ಪಬ್ಲಿಕ್ ಅತ್ತಾ, ನೀವು ಪಬ್ಲಿಕ್ ಮಾಡ್ಬೋದು, ಅದನ್ನು ನಾವು ಮಾಡಬೇಕು. ಇದರಲ್ಲಿ ಏನಿ ಒಬ್ಬ ಒಂದೊಂದು ಕಡೆ ಏನಿ ಒನ್ ಹಾಸ್ಪಿಟಲ್ KS ಹೆಗಡೆವ, ಫಾದರ್ ಮುಲ್ಲಜ್ಜ, ಯಾನಪ್ಪಯ್ಯ, ಇಲ್ಲಿ ಅದೊಂದು ಕಡೆ ಮಾತಾಡಿಕೊಂಡು ಇಷ್ಟು ಜನರಿಗೆ ಏನಾದರೂ ಇನ್ನು ಮುಂದಿನ 6 ತಿಂಗಳ ಒಳಗಡೆ ಕೊರೋನಾ ಪೀಡಿತರಾದರೆ ಆ ಒಂದು ಆಸ್ಪತ್ರೆಯಲ್ಲೇ ಟ್ರೀಟ್ಮೆಂಟ್ ಮಾಡಿಸ್ಬೇಕು. ಅದಕ್ಕೊಂದು ಸಿಸ್ಟಮ್ ಆಗ ನಿಮಗೆ ಫ್ರೀಯಾಗಿ ಕೆಲಸ ಮಾಡ್ಬೋದು. ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ನಿಮ್ಗೆ 3 ಜನಗೆ ಬರುವಾಗ ನಿಮ್ಗೆ ಎದುರಿಗೆ ಆಗ್ತದೆ ಬೇರೆಯವರಿಗೆ. ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರು ಸದಾಶಿವ ಉಳ್ಳಾಲ್, ತಾಲೂಕು ಪಂಚಾಯತ್ ಸದಸ್ಯರು ಜಬ್ಬಾರ್ ಬೋಳಿಯರ್ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದೇವೆ.